ವಿರಾಮದೊಳಕ ಮತ್ತೆ ನಮ್ಮ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅನಾಗ ಅವರು ಸಾಗವಾಗಿರುವಂತಹ ಒಂದು ಚಟ್ನಿ ಮತ್ತು ದೋಸೆ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಅಂತ ಅವ್ರ ಜೊತೆ ಕೇಳೋದು. ಈಗ ಏನು ಹೇಳಿದ್ರು ನೀವು? ಈಗ ಚಿಲ್ಲಿ ಗಾರ್ಲಿಕ್ ಫ್ರೈಸ್ ಮಾಡಿ. ಚಿಲ್ಲಿ ಗಾರ್ಲಿಕ್ ಫ್ರೈಸಾ? ಓಕೆ, ಸ್ಟಾರ್ಟ್ ಮಾಡುವಾಗಾದ್ರೆ ಸ್ಟಾರ್ಟ್ ಮಾಡಿ. ಎಂತ ಮಾಡಬೇಕು ಫಸ್ಟಿಗೆ? ಈಗ ಬಟಾಟೆ ಹೆಚ್ಚಿದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಹಾಂ, ಬಟಾಟೆ ಎಲ್ಲ ನೀವು ಹಾಗೆ ಸ್ಲೈಸ್ ಆಗಿ ರೆಡಿ ಮಾಡ್ಕೊಂಡಿದ್ದೀರಾ? ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕಾ? ಅಲ್ಲ, ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡ್ಕೊಳ್ಬೇಕಾ? ಓಕೆ, ಎಸ್. ಇದಕ್ಕೆ ನೀರು ಹಾಕ್ಬೇಕಲ್ಲ? ಈಗ ಸ್ಲೈಸ್ ಆಗಿ ಚಾಪ್ ಮಾಡಿದ ಬಟಾಟೆನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಏನು ಉಪ್ಪು ಏನು ಹಾಕ್ಲಿಕ್ಕುಂಟ? ಉಪ್ಪು ಹಾಕಬೇಕು. ಓಕೆ, ಅದೇನು ಬಟಾಟೆನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಲ್ಲ? ಅಲ್ಲ, ನಾರ್ಮಲ್. ಅದಕ್ಕೆ ಈಗ ಉಪ್ಪು ಹಾಕಬೇಕಲ್ಲ? ಬಾಯ್ಲಿಂಗ್ ಸ್ವಲ್ಪ ಉಪ್ಪು. ಎಸ್, ಇದೀಗ ಬೇಯ್ತಾ ಇರಬೇಕು. ಅಷ್ಟೊತ್ತಿಗೆ ಬೇರೆ ನಾವು ಎಂತ ಮಾಡಬೇಕು? ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಈಗ ಫ್ಯಾನ್ ಬೇರೆ ಇಟ್ಕೊಳ್ಬೇಕಾ? ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಎಸ್, ಹಾಗಾದರೆ ಇದನ್ನು ಇಲ್ಲಿ ಇಟ್ಕೊಳ್ವಲ್ಲ? ಹೌದು. ಓಕೆ, ಇದಕ್ಕೆ ಈಗ ಪ್ಯಾನ್ ಬಿಸಿ ಆಯಿತು. ಎಣ್ಣೆ ಹಾಕೋದು. ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದಲ್ಲ? ಹೌದು. ಎಸ್, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದಾನೆ. 2 ಸ್ಪೂನಷ್ಟು ಆಯಿಲ್ ಹಾಕಿ ಆಮೇಲೆ ಈಗ ಒಂದೊಂದೇ ಫ್ರೈ ಮಾಡಬೇಕಲ್ಲ? ಹೌದು. ಈಗ ಆಯಿಲ್ ಹೀಟ್ ಆದಾಗೆ ಬೆಳ್ಳುಳ್ಳಿ ಅಲ್ಲ? ಬೆಳ್ಳುಳ್ಳಿ. ಹೌದು. ಎಷ್ಟು ಚಿಕ್ಕದಾಗಿದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀರಾ? ಹೌದು. ಓಕೆ, ಸಿಮ್ಮಲ್ಲಿ ಇಟ್ಕೊಳ್ಳುವ. ಇದು ಫುಲ್ಲು ಬೇಯಬೇಕಾ ಹೇಗೆ? ಇಲ್ಲ, ಅದು ಸಾಕು. ಈಗ ಆಫ್ ಮಾಡ್ಕೊಳ್ಳು. ಅಂದರೆ ಸಾಧಾರಣ ಒಂದು ಅರ್ಧ ಬೆಂದರೆ ಸಾಕಾಗುತ್ತಾ? ಹೌದು. ಹೇಗೆ ಅದಕ್ಕೆ ಚಾಪ್ ಮಾಡಿದ ಈರುಳ್ಳಿ ಅಲ್ಲ? ಓಕೆ, ಈರುಳ್ಳಿ ಅಂತ ಸ್ವಲ್ಪ ದೊಡ್ಡದೇ ಚಾಪ್ ಮಾಡಿ. ದೊಡ್ಡದಾಗಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್. ಓಕೆ, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ದೊಡ್ಡದಕ್ಕೆ ಬೇಕಲ್ಲ? ಹೌದು. ಏನು ಜಾಸ್ತಿ ಬೇಯಬೇಕು ಅಂತಿಲ್ಲ ಅಂತಲ್ಲ ಇದಕ್ಕೆ? ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಹದ ಬಂದರೆ ಸಾಕು. ನಾವೀಗ ಅದು ಬಟಾಟೆನ ಆಫ್ ಮಾಡಿ. ಓಕೆ, ಈಗ ಇದು ಫ್ರೈಸ್ಗೆ ಇದು ಇಷ್ಟೇನಾ? ಅದು ಸ್ವಲ್ಪ ಫ್ರೈ ಆಗ್ತದೆ. ಇದು ಕಾರ್ನ್ಫ್ಲೋರ್ ಹಾಕ್ತಾನೆ. ನೀರೇನು ಆ್ಯಡ್ ಮಾಡಬೇಕುಂಟಾ? ಬೇಡ. ಈಗ ನಾವು ಆಯಿಲ್ ಬಿಸಿ ಮಾಡ್ಕೊಳ್ಳುವ. ಇನ್ನು ಡೀಪ್ ಫ್ರೈ ಮಾಡಲಿಕ್ಕುಂಟಾ? ಹೌದು. ಇದನ್ನು ಫ್ರೈಸ್ ಡೀಪ್ ಫ್ರೈ. ಓಕೆ, ಹಾಗಾದರೆ ನಾವು ಈ ಕಡೆ ಡೀಪ್ ಫ್ರೈಗೆ ಆಯಿಲ್ ಹುಡ್ಕೊಂಡು ನಾವೀಗ ಗ್ರೇವಿನ ಸಿಕ್ಕ ಒಂದು ಬೌಲಲ್ಲಿ ಕಾರ್ನ್ ಸ್ಟಾರ್ಚ್ ರೆಡಿ ಮಾಡುವ. ಚೂರು ನೀರು ಹಾಕೊಳ್ಳಿ. ಸಾಕು. ಇದೀಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಮಸಾಲಾಸ್ ಆ್ಯಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾನಲ್ಲ? ಓಕೆ, ಇದಕ್ಕೆ ಅಡುಗೆ ಮಾಡುವಾಗ ಮಾತ್ರ 3 ಕಡೆ ನಾವು ಬೇಕಲ್ಲ? ಹೌದು. ಸ್ವಲ್ಪ ಪೌಡರ್ ಮತ್ತು ಈಗ ಟೊಮೆಟೊ ಕೆಚಪ್. ಓಕೆ, 2 ಸ್ಪೂನ್ ಹಾಕ್ತಾನೆ. ಆಮೇಲೆ ರೆಡ್ ಚಿಲ್ಲಿ ಸಾಸ್ 1 ಸ್ಪೂನು. ಓಕೆ, ಆಮೇಲೆ ಸ್ವಲ್ಪ ಸೋಯಾ ಸಾಸ್. ಈಗ ಮಸಾಲ ಸಾಸಲ್ಲಿ ಮಿಕ್ಸ್ ಮಾಡಿ ಆಯಿತು. ಈಗ ಕಾರ್ನ್ ಸ್ಟಾರ್ಚನ್ನು ಆ್ಯಡ್ ಮಾಡಿ. ಕಾರ್ನ್ ನೀರು ಮಾಡಿದಂಥ ಕಾರ್ನನ್ನು ಹಾಕಿದ್ದೀರಲ್ಲ? ಹೌದು. ನಾವು ಬಟಾಟೆನ ಹುರ್ಕೊಳ್ಳೋದು? ಎಣ್ಣೆ ಬಿಸಿ ಆಯಿತು, ಫ್ರೈ ಮಾಡಿ. ಇದನ್ನೀಗ ನಾವು ಆಫ್ ಮಾಡ್ಕೊಳ್ಳುವ ಗ್ಯಾಸ್. ಓಕೆ, ಇನ್ನು ನೆಕ್ಸ್ಟ್ ಏನು ಬಟಾಟೆ ಹಾಕಿದ ನಂತರ? ಬಟಾಟೆ ಹಾಕಿದ ನಂತರ ಮತ್ತೆ ವಾಪಸ್ ಫ್ರೈ ಮಾಡಲಿಕ್ಕುಂಟಾ? ಇಲ್ಲ. ಓಕೆ,
ಖಾಲಿ ಕಾರ್ನ್ ಮಾತ್ರ ಹಾಕಿದ್ದೀವಲ್ಲ, ಕಾರ್ನ್ಫ್ಲೋರ್ ಮಾತ್ರ. ಕಾರ್ನ್ಫ್ಲವರ್ ಮಾತ್ರ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ. ಹೌದು, ಇದಕ್ಕೆ ಬೇಕಿದ್ರೆ ಪೆಪ್ಪರ್ಸ್ ಹಾಕ್ಕೊಳ್ಬೋದು. ಹಾಂ, ಹಾಕ್ಕೊಳ್ಬೋದಲ್ಲ. ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೊಂಡು. ಇದು ನಾವು ಪೊಟ್ಯಾಟೋನ ಸ್ವಲ್ಪ ಬೇಯಿಸಿದ ಕಾರಣ ಮೇಲ್ಗಡೆ ಸರಿ ಬಂದರೆ ಸಾಕಾಗುತ್ತೆ. ಹೌದು, ಹೇಗೆ ಸಹ ಮಾಡ್ಬೋದಿಲ್ಲ, ಅದು ರೆಡಿಮೇಡ್ ನಮಗೆ ಫ್ರೈ ಸಿಗ್ತದೆ. ಯಾವುದು ಪೊಟ್ಯಾಟೋನ? ಹಾಂ ಹೌದು, ಪೊಟ್ಯಾಟೊ ಕೂಡ ಫ್ರೈ ರೆಡಿಮೇಡ್ ಸಿಗುತ್ತಾ? ಅಲ್ಲ, ಫ್ರೈಸ್ ಅದು ನಾವು ಕಾಯಿಸಬೇಕು. ಹಾಂ, ಓಕೆ ಓಕೆ. ಸ್ಟ್ರಿಪ್ಸ್ ಆಗಿ ಚಾಪ್ ಮಾಡಿ ಕಾರ್ನ್ಫ್ಲೋರ್ ಆ್ಯಡ್ ಆದದ್ದೇ ಸಿಗುತ್ತಲ್ಲ, ಅದನ್ನು ಡೈರೆಕ್ಟ್ ನಾವು ಫ್ರೈ ಮಾಡಿ ಮಂಚೂರಿಯನ್ ರೆಡಿ ಮಾಡ್ಕೊಳ್ಬೋದು. ಚಿಲ್ಲಿ ಅದಾದರೆ ಸ್ವಲ್ಪ ಈಸಿ ಅಂತ. ಹೌದು, ಮನೆಯಲ್ಲಾದರೆ ನಾವು ಹೀಗೆ ಮಾಡಿಕೊಂಡ್ರೆ ಬೆಟರ್ ಅಂತ. ಹೌದು, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ. ಉಪ್ಪು ಹಾಕಿದ ಕಾರಣ ಹಾಗೆ ತಗೊಳ್ಬೋದಲ್ಲ? ಹೌದು, ಟೇಸ್ಟ್ ನೋಡ್ಬೋದು. ಮನೆಯಲ್ಲೇ ಆದರೆ ಹಾಗೆ ತಿಂದು ಖಾಲಿ ಆದರೆ ಕಾಲಾಂಶ ಹಾಗೆ ಖಾಲಿ ಹಾಕ್ಬೋದಲ್ಲ? ಆಫ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಚೂರು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಈಗ ನಾವು ಫ್ರೈ ಮಾಡಿದ ಫ್ರೈಸನ್ನು ಆ್ಯಡ್ ಮಾಡ್ತೀವಿ. ಓಕೆ. ಫ್ರೈ ಮಾಡಿದ ಪೊಟ್ಯಾಟೊ ಅಂತ ಈಗ ಮಸಾಲೆಗೆ ಬಿತ್ತಲ್ಲ? ಹೌದು. ಇನ್ನು ಬೇರೆ ಏನೋ ಆ್ಯಡ್ ಮಾಡ್ಲಿಕ್ಕುಂಟಾ? ಇಲ್ಲಲ್ಲ? ಇಲ್ಲ. ನಾವೀಗ ಗ್ಯಾಸ್ ಆಫ್ ಮಾಡಿಕೊಂಡು ರೆಡಿ ಅಲ್ಲ? ರೆಡಿ ಆಯಿತು. ರೆಡಿ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ. ಸರ್ವ್ ಮಾಡಿ. ಓಕೆ. ಈಗ ಸರ್ವ್ ಮಾಡಲಿಕ್ಕಿಂತ ಮುಂಚೆ ಕೊರಿಯಾಂಡರ್ ಲೀವ್ಸ್ ಲಾಸ್ಟಿಗೆ ಆ್ಯಡ್ ಮಾಡ್ಕೊಂಡು. ಹಾಂ, ಓಕೆ. ಒಂದು ಕಡೆಯಿಂದಲ್ಲ ಈ ಥರ ಫ್ರೈಗೆಲ್ಲ ಆ ಥರ ಬಿದ್ದರೆ ಸೊಪ್ಪು ಬಿದ್ದರೆ ಚೆನ್ನಾಗಿರುತ್ತಲ್ಲ? ಹೌದು. ಎಷ್ಟು ಚೆನ್ನಾಗಿ ನೋಡಿ ನೀವು. ಏನು ಟೊಮೆಟೊ ಸಾಸಿನ ಮೇಲೆ ಏನು ಸ್ವಲ್ಪ ಇದು ಹಾಕಿದ್ರಲ್ಲ, ಎಳ್ಳು ಅಲ್ಲ? ಬಿಳಿ ಎಳ್ಳು ಹಾಕಿ ಗಾರ್ನಿಷ್ ಮಾಡಿದ್ರಾ? ಇದ್ರ ಮೇಲೆ ಈಗ ಸ್ವಲ್ಪ ಎಳ್ಳು. ಹಾಂ, ಎಳ್ಳು. ಓಕೆ. ಈಗ ನೋಡಲಿ ಗಮ್ಮತ್ತುಂಟು. ಈಗ ಚಿಲ್ಲಿ ಪೊಟ್ಯಾಟೊ ಫ್ರೈಸ್ ರೆಡಿ ಆಗಿದೆ. ಓಕೆ. ಚಿಲ್ಲಿ ಪೊಟ್ಯಾಟೊ ಫ್ರೈಸ್ ರೆಡಿ ಅಲ್ಲ? ಗಮ್ಮತ್ತಾಗಿ ಕಾಣ್ತಾ ಉಂಟು ನೋಡಲಿಕ್ಕೆ. ಜೊತೆಗೆ ಸಾಸ್ ಜೊತೆ ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ತೊಗೊಳ್ಬೋದಲ್ಲ? ಓಕೆ. ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ. ಯಾನಾಗ ಅವರು ಸಾಕಾಗುವಂತಹ ಚಿಲ್ಲಿ ಪೊಟ್ಯಾಟೊ ಫ್ರೈಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ಗಮ್ಮತ್ತಾಗಿ ಕಾಣ್ತು. ನಾನಂತೂ ಈ ಥರದೆಲ್ಲ ಸಿಕ್ಕಿದರೆ ಫುಲ್ ಖಾಲಿ ಮಾಡ್ಬೋದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಲ್ಲಿ ಗಾರ್ಲಿಕ್ ಫ್ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಉದ್ದನೆ ದಪ್ಪನೆ ತುಂಡು ಮಾಡಿದ ಆಲೂಗಡ್ಡೆಯನ್ನು ಸ್ವಲ್ಪ ನೀರಿನಲ್ಲಿ ಉಪ್ಪು ಸೇರಿಸಿ ಬೇಯಿಸಿ ಸೋಸಿಕೊಳ್ಳಿ. ನಂತರ 2 ಚಮಚ ಕಾರ್ನ್ಫ್ಲೋರ್ ಹಾಕಿ ಬೆರೆಸಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ದಪ್ಪನೆ ತುಂಡು ಮಾಡಿದ ಕ್ಯಾಪ್ಸಿಕಮ್ ಸೇರಿಸಿ ಹುರಿಯಿರಿ. ಆ ನಂತರ ಚಿಲ್ಲಿ ಫ್ಲೇಕ್ಸ್, ಟೊಮ್ಯಾಟೊ ಕೆಚಪ್ 2 ಚಮಚ, 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್ 1 ಚಮಚದಷ್ಟು ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಕರಿದಿಟ್ಟ ಆಲೂಗಡ್ಡೆ ಫ್ರೈಸ್ ಅನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು ಉದುರಿಸಿ ಸರ್ವ್ ಮಾಡಿ ಚಿಲ್ಲಿ ಪೊಟ್ಯಾಟೊ ಫ್ರೈಸ್. ಎರಡು ಅಡುಗೆಂತೂ ರೆಡಿ ಆಗಿದೆ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಫಸ್ಟ್ ಚಟ್ನಿಯಿಂದ ನೋಡೋಲ್ಲ. ನೀವು ದೋಸೆಯಿಂದಲೇ ತಗೊಳ್ಳೋ ಅಂತ ಹೇಳಿದ್ರಲ್ಲ? ಎಸ್. ದೋಸೆ ಕೂಡ ಗಮದಾಗಿ ಒಂದಿದೆ. ಜೊತೆಗೆ ಈಗ ಚಟ್ನಿಯನ್ನು ಡಿಪ್ ಮಾಡಿ ತಗೊಳ್ಳಿ. ನೀವು ಖಾರ ಉಂಟು, ಗಮದಾಗಿ ಉಂಟು. ಆ್ಯಕ್ಚುಲಿ ಇದು ಅದೇ ನೀವು ನಾನು ಅಂದ್ಕೊಂಡೆ ಇದು ದೋಸೆಗಳ ನೀರು ಚಟ್ನಿ ಬೇಕಾಗುತ್ತೆ ಹಾಗೆ, ಬಟ್ ಇದು ಪಕ್ಕ ಮ್ಯಾಚ್ ಆಗ್ತದಲ್ಲ, ಚೆನ್ನಾಗಿದೆ. ಇದು ಊಟಕ್ಕೆ ಪಕ್ಕ ಮ್ಯಾಚ್ ಅಂತ. ದೋಸೆಗೆ ಬೇಕಿದ್ರೆ ನಾವು ಸ್ವಲ್ಪ ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿದರೆ ಸ್ವೀಟ್ ಹಾಕಿ ತಗೊಳ್ಬೋದಲ್ಲ. ಗಂಜಿ ಊಟಕ್ಕೆಲ್ಲ ಪಕ್ಕ ಮಾಡಿಸಿದ್ದು ಸ್ವಲ್ಪ ಇದು ಸಾಕು, ಫುಲ್ಲು ಊಟ ಮಾಡ್ಬೋದಲ್ಲ? ಓಕೆ. ಈಗ ಸ್ಪೆಷಲ್ಲಾಗಿ ಪೊಟ್ಯಾಟೊ ಏನು ಹೇಳಿದ್ರಿ? ಚಿಲ್ಲಿ ಗಾರ್ಲಿಕ್ ಫ್ರೈಸ್ ಅಲ್ಲ? ತಗೊಳ್ಳಿ. ಇದು ಗಮ್ಮತ್ ನೋಡಿ, ಸೂಪರಾಗಿದೆ. ನಾವೇನು ಪೊಟ್ಯಾಟೊನ ಫ್ರೈ ಮಾಡಿ ಹಾಕಿದಲ್ಲ, ಅದು ಸಖತ್ತಾಗಿ ಬಂದಿದೆಲ್ಲ ಟೇಸ್ಟು. ನಾರ್ಮಲಾಗಿ ನಾವು ಪೊಟ್ಯಾಟೊದು ಏನು ಚಿಪ್ಸ್ ಆ ಥರ ಎಲ್ಲ ಮಾಡಿದ್ದಂತೆ
ಬಟ್ ಈ ಥರ ಮಾಡಿದ್ರೆ ಗಮನಾಗಿರೋದು ಗಮನಾಗಿ ಬಂದಿದ್ದಲ್ಲ. ಮತ್ತು ಸಾಸ್ ಎಲ್ಲ ಮೇಲ್ಗಡೆ ಹಾಕಿ ಹೋದಾಗ ಬಾಯಿಗೆ ರುಚಿ ಅಂತೂ ಪಕ್ಕ ಮಾಡಿಸ್ತದೆ. ಎಲ್ಲರಿಗೂ ಇಷ್ಟ ಆಗ್ಬೋದು, ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿ. 2 ಅಡುಗೆ ಕೂಡ ಚೆನ್ನಾಗಿ ಬಂದಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ. ನೀವು ಈ ಥರ ನೋಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿ ಸ್ಪೆಷಲಾಗಿ ನಮ್ಮ ಸುರುಚಿ ಅಡುಗೆಯಲ್ಲಿ ಮಾಡ್ತಾಯಿದ್ದೀರಾ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು ನಿಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಅನಘ ಅವರು ಸಾಕಾಗಿರುವಂತಹ ಪೊಟೆಟೊ ಫ್ರೈಸ್ ಚಿಲ್ಲಿ ಮತ್ತು ಸ್ಪೆಷಲಾಗಿ ಚಿಲ್ಲಿಯಿಂದ ಚಟ್ನಿ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದರೆ ಹೆಲ್ತ್ ಆಗಿ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.